ಶ್ರೀ ಗುರುಗಣಾಧಿಪತಿಭ್ಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಅತಿಥಿಗಳನ್ನು ಸ್ವಾಗತಿಸುವುದಕ್ಕಾಗಿ ವನಿತಾ ಮೇಡಮ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲಾಗಿ ಗುರು ಹಿರಿಯರಿಗೆ ವಂದಿಸುತ್ತಾ ಪಾಂಚಜನ್ಯ ಯಕ್ಷನಾಟ್ಯಾಲಯ ಮಂಜನಾಡಿ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುಬ್ರಹ್ಮಣ್ಯ ಭಟ್ ಅನುವಂಶಿಕ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತರಾದ ರತ್ನಾಕರ್ ಇವರು, ಹಾಗೆ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತರಾದ ಟಿ ರಾಜಾರಾಮ್ ಭಟ್ ಸಂಚಾಲಕರು ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ಕೈರಂಗಳ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮನೀಶ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದಿಗಂತ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ರಾಮದಾಸ್ ಆಳ್ವ ತೇವನಾಡು ಗುತ್ತು ಆನುವಂಶಿಕ ಮೊಕ್ತೇಸರರು ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸಂದೇಶ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿ ಗುಣವತಿ ಸುಲಾಯ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಜಾ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಗುರುಗಳಾದಂತಹ ಅಶ್ವಥ್ ಮಂಜನಾಡಿ ಸರ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಸುಬ್ರಹ್ಮಣ್ಯ ಭಟ್ ಅನುವಂಶಿಕ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವರಿಗೆ ಶ್ರೀಯುತ ರತ್ನಾಕರ್ ಇವರು ತಾಂಬೂಲ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಅತಿಥಿಗಳನ್ನು ಸ್ವಾಗತಿಸಿದಂತಹ ವನಿತಾ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಉದ್ಘಾಟನಾ ಸಮಾರಂಭದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಆಡುವುದಕ್ಕಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅಶ್ವಥ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಆರಾಧ್ಯ ಮೂರ್ತಿಯಾದಂತಹ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರ ಪಾದಾರವಿಂದಕ್ಕೆ ಮಾಡುತ್ತಾ ಶ್ರೀ ಕ್ಷೇತ್ರದ ಮಲಾರಾಯ ಭಂಡ ದೈವಗಳ ಪವಿತ್ರ ಪಾದಗಳಿಗೆ ವಂದಿಸ್ತಾ ಎಲ್ಲ ದೇವರುಗಳಿಗೆ ವಂದಿಸಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯ ಪಾದಾರವಿಂದಕ್ಕೆ ಮಾಡುತ್ತಾ ಹಾಗೆ ನನ್ನ ಗುರುಗಳಾದಂತಹ ಶ್ರೀಯುತ ಒಟ್ಟಿಕರೆ ಪುರುಷೋತ್ತಮ ಪೂಜಾ ಭಾಗವತರ ಪಾದಪದ್ಮಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿರುವಂತಹ ನಮ್ಮ ಕ್ಷೇತ್ರದ ಆನುವಂಶಿಕ ಅರ್ಚಕರಾದಂತಹ ಶ್ರೀ ಸುಬ್ರಹ್ಮಣ್ಯ ಭಟ್ ಇವರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ TG ರಾಜಾರಾಮ್ ಭಟ್ ಕೈರಂಗಳ ಇವರಿಗೂ ಕೂಡ ನಾನು ವಂದಿಸಿ ಹಾಗೆ ನಮ್ಮ ಗಣ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಕೂಡ ನಾನು ಶಿರಬಾಗ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರಾದಂತಹ ರಾಮದಾಸ್ ಆಳ್ವ ಇವರಿಗೂ ಕೂಡ ನಾನು ವಂದಿಸ್ತಾ ಮತ್ತೋರ್ವರು ಗಣ್ಯ ಅತಿಥಿಗಳು ಗುಣವತಿ ಸುಲಾಯ ಇವರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಹಾಗೆ ನನ್ನ ಮಾತಾಪಿತರಿಗೂ ವಂದಿಸ್ತಾ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳಿಗೂ ಯಕ್ಷಗಾನ ಕಲಾ ಪ್ರೇಮಿಗಳಿಗೂ ಬಂಧು ಮಿತ್ರರಿಗೂ ಹಾಗೆ ನನ್ನ ಶಿಷ್ಯವೃಂದದವರಿಗೂ ಎಲ್ಲ ಪೋಷಕರಿಗೂ ನಾನು ಮತ್ತೊಮ್ಮೆ ಶಿರವಾಗುತ್ತಾ ಇದ್ದೇನೆ. ಪಾಂಚಜನ್ಯ ಯಕ್ಷನಾಟ್ಯಾಲಯ ಆರಂಭಿಸಬೇಕು ಎನ್ನುವ ಹಾಗೆ ನನಗೆ ಇತ್ತೀಚೆಗೆ 1 ವರ್ಷದಲ್ಲಿ ನಾನು ಯೋಚನೆ ಮಾಡಿದ್ದು. ಅಂದರೆ ಕಳೆದ 15-16 ವರ್ಷದ ನಾನು ಯಕ್ಷಗಾನ ಶಿಕ್ಷಕನಾಗಿ ಕಲಿಸ್ತಾ ಇದ್ದೇನೆ. ಆದರೆ ಇತ್ತೀಚೆಗೆ ನನಗೊಂದು ಯೋಚನೆಗೆ ಬಂತು, ನನ್ನದ್ದೇ ಏನಾದರೂ ಸ್ಥಾಪನೆ ಮಾಡಬೇಕು ಅಂತ. ಕಲಿಸೋದು ಇನ್ನು 50 ವರ್ಷ ಹೋದರೆ ಕಲಿಸಿದ್ರೆ ಅದು ಯಾವುದು ನಾನು ಏನು ಉಳಿಸಿದ್ದೇನೆ ಅನ್ನೋದು ಬೇಕು ಅಂತ. ನನಗೆ ಇದನ್ನೊಂದೊಬ್ಬರು ಹೇಳಿದರು ಹಿರಿಯರು, ಇಷ್ಟು ಸಮಯ ನೀನು ಮಾಡ್ತಾ ಇದ್ದೆ, ಆದರೆ ನಿನ್ನದು ಅಂತ ಏನು ಉಳಿತದೆ, ನೀನೇನಾದರೂ ಒಂದು ಸ್ಥಾಪನೆ ಮಾಡಿ ಹೋಗು, ಅದು ಶಾಶ್ವತವಾಗಿ ಉಳೀತದೆ. ಎಷ್ಟು ಕಡೆ ಬೇಕಾದ್ರೆ ನೀನು ಕಲಿಸಬಹುದು, ಆದರೆ ನೀನೇನಾದರೂ ಸಾಧನೆ ಮಾಡು ಅಂತ. ಆ ಉದ್ದೇಶದಿಂದ ನಾನು ನಾಟ್ಯ ತರಗತಿಯನ್ನು ಆರಂಭಿಸಬೇಕು ಅಂತ ಯೋಚನೆ ಮಾಡಿದೆ. ಹಾಗೆ ದೇವರ ಆಶೀರ್ವಾದದಿಂದ ಅದು ಆದಷ್ಟು ಬೇಗ ಕೈಗೂಡಿ ಬಂತು. ನಾಳೆ ನಮ್ಮ ಕಟೀಲು ಮೇಳ ಆರಂಭ. ಹಾಗೆ ಆ ತಾಯಿಯ ಅನುಗ್ರಹದಿಂದ ಇವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದಕ್ಕೆಲ್ಲ ನನ್ನ ಶಿಷ್ಯವೃಂದ, ನನ್ನ ಮಿತ್ರರು, ನನ್ನ ಬಂಧುಗಳು ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ಇಲ್ಲಿ ಹಲವು ಮಕ್ಕಳು ಯಕ್ಷಗಾನದ ಅಪೇಕ್ಷೆಯಲ್ಲಿದ್ದವರು, ಆದರೆ ಅವರಿಗೆ ಅವಕಾಶ ಎಲ್ಲಿ ನನ್ನಲ್ಲೇ ಬಹಳಷ್ಟು ಮಂದಿ ಕೇಳಿದ್ದಾರೆ, ನಿಮ್ಮ ಕ್ಲಾಸಲ್ಲಿ ನಿಮ್ಮ ತರಗತಿಯಲ್ಲಿ ನಮಗೆ ದೂರ ಆಗ್ತದೆ ಬರುವುದಕ್ಕೆ ಅಂತ. ಹಾಗಾಗಿ ಅದೆಲ್ಲ ಯೋಚನೆ ಮಾಡಿಕೊಂಡು ನಾನು ಯಕ್ಷಗಾನ ತರಗತಿಯನ್ನು ಆರಂಭಿಸಬೇಕು, ಆ ಉದ್ದೇಶಕ್ಕಾಗಿ ನಾನು ಆರಂಭಿಸಿದ್ದು. ಇಲ್ಲಿ ಆಸುಪಾಸಿನ ಸಣ್ಣ ಪುಟ್ಟ ತುಂಬ ಮಕ್ಕಳಿದ್ದಾರೆ, ಅವರಿಗೂ ಕಲಿಸಬೇಕು. ಮತ್ತು ನನ್ನ ಇಷ್ಟು ಸಮಯ ನಾನು ಯಕ್ಷಗಾನದಲ್ಲೇ ಜೀವನವನ್ನು ನಡೆಸಿದ್ದೇನೆ, ನಾನು ಬೆಳೆಸಿದ್ದೇ ಯಕ್ಷಗಾನ, ಅದಕ್ಕೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ಮತ್ತು ನನಗೆ ಗುರುಗಳೊಂದು ದಾರಿ ತೋರಿಸಿದ್ದಾರೆ, ಪುರುಷೋತ್ತಮ ಪೂಜಾ ಭಾಗವತರು ದೇವರ ಪಾದವನ್ನು ಸೇರಿದರೆ ಅವರು ತೋರಿಸಿದ್ದಾರೆ. ಅವರು ಹೇಳಿದ್ದಾರೆ, ಸಾಧನೆಯನ್ನು ಮಾಡು, ಹಿಂದೆ ಮುಂದೆ ನೋಡಬೇಡ, ಉತ್ತಮವಾದ ಗುರಿಯನ್ನಿಟ್ಟುಕು, ಅದು ನಿನಗೆ ಸಾಧನೆ ಒಂದು ಸಫಲತೆ ತೋರಿಸ್ತದೆ ಅಂತ. ಹಾಗಾಗಿ ಆ ಒಂದು ಕಿವಿ ಮಾತು ನನಗೆ ಈಗಲೂ ನೆನಪಿದೆ. ಕಟೀಲು ಮೇಳಕ್ಕೆ ಸೇರುವುದಕ್ಕೂ ನನಗೆ ಪ್ರೋತ್ಸಾಹರಾದವರು ಹಾಗೆ ಮಾರ್ಗದರ್ಶನವನ್ನು ಮಾಡಿದ್ದು ಅವರೇ. ಒಂದೊಮ್ಮೆಗೆ ನಾನೇ ಕೇಳಿದ್ದೆ ಕಟೀಲು ಮೇಳಕ್ಕೆ ನಾನು ಸೇರ್ತೇನೆ ಅಂತ. ಆಗ ಅವರು ಹೇಳಿದರು, ಈಗ ಬೇಡ, ಸಮಯ ಬಂದಾಗ ನಾನು ಹೇಳುತ್ತೇನೆ ಅಂತ. ಮತ್ತು ಸಮಯ ಬಂದಾಗ ಅವರೇ ಹೇಳಿದ್ದಾರೆ ಕಟೀಲು ಮೇಳಕ್ಕೆ ನೀನು ಸೇರಬೇಕು ಅಂತ. ಈಗ 7ನೇ ವರ್ಷದ ತಿರುಗಾಟ ನಾಳೆ ಆರಂಭ ಆಗ್ತದೆ. ಆ ದೇವಿಯ ಆಶೀರ್ವಾದದಿಂದ ಇಷ್ಟು ವರ್ಷದ ತಿರುಗಾಟದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ, ಎಲ್ಲ ನಾವು ದೇವರ ಅನುಗ್ರಹವೇ ನನಗೆ ಪ್ರಾಪ್ತಿಯಾಗಿದೆ. ಹಾಗೆ ನಮ್ಮ ಕ್ಷೇತ್ರದ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರ ಆಶೀರ್ವಾದ, ನಾನು ಅಲ್ಲೇ ಬೆಳೆದವನು, ಹಾಗಾಗಿ ಅಲ್ಲಿಯ ದೇವರ ಆಶೀರ್ವಾದ ನನಗೆ ಸದಾ ಖಂಡಿತ ಇದೆ. ಎಲ್ಲ ಪ್ರೋತ್ಸಾಹಕರು, ನನ್ನ ಬಂಧು ಮಿತ್ರರೆಲ್ಲರೂ ತುಂಬ ನನಗೆ ಸಹಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾನು ಪಾಂಚಜನ್ಯ ಯಕ್ಷನಾಟ್ಯಾಲಯ ಎನ್ನುವಂತಹ ಒಂದು ನಮ್ಮ ಯಕ್ಷಗಾನ ತಂಡವನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಅರ್ಚಕರು ಮೊನ್ನೆ ನಾನು ಹೇಳುವಾಗ ಅವರು ಹೇಳಿದರು, ಸುಘೋಷ ಎನ್ನುವ ಹಾಗೆ ನೀ ಹೆಸರಿಡಬೇಕು, ಬಹಳ ಒಳ್ಳೆಯದು. ಖಂಡಿತ ಅದನ್ನು ನಾನು ಈಡೇರಿಸ್ತೇನೆ. ಇದೇ ಈ ಪಾಂಚಜನ್ಯ ಯಕ್ಷನಾಟ್ಯಾಲಯದ ಜೊತೆಗೆ ಆ ಸುಘೋಷ ಎನ್ನುವಂತಹ ಹೆಸರು ಕೂಡ ನನಗೆ ಅವರೇ ಹೇಳಿದ, ಅವರ ಬಾಯಿಯಿಂದ ಯಾವ ಮಾತು ಬಂದು ಕೂಡ ಸತ್ಯವಾಗ್ತದೆ. ಹಾಗಾಗಿ ಅದು ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ.
ಹಾಗೆ ಇಲ್ಲಿ ಭರತನಾಟ್ಯ ತರಬೇತಿಯನ್ನು ಕೂಡ ಮಾಡಬೇಕು ಅಂತ ಮಾಡಿದ್ದೇನೆ. ನಮ್ಮದೇ ಶಿಷ್ಯ ವೃಂದದಲ್ಲಿ ಭರತನಾಟ್ಯ ತರಗತಿಯನ್ನು ಪಡೆದವರಿದ್ದಾರೆ. ಅವರ ಮೂಲಕ ಆರಂಭದಲ್ಲಿ ಒಂದು ನಾಟ್ಯವನ್ನು ಅಭ್ಯಾಸ ಮಾಡಿ ಮತ್ತೆ ಹೆಚ್ಚಿನ ನಾಟ್ಯಕ್ಕಾಗಿ ಬೇರೆ ಗುರುಗಳನ್ನು ನಾನು ನೋಡಿಕೊಳ್ಳುತ್ತೇವೆ. ಹಾಗೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಕಲಾವಿದರು ಬೆಳೀಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಇಷ್ಟು ಮಾಡಿದ್ದೇನೆ. ಎಲ್ಲ ಬಹಳಷ್ಟು ಒಂದೊಂದು ಪ್ರತಿಭೆ ಎಷ್ಟಿದೆ ಅಂತ ನನಗೆ ಕೆಲವು ಮಕ್ಕಳನ್ನು ನೋಡುವಾಗ ಗೊತ್ತಾಗ್ತದೆ. ಅವರಲ್ಲಿ ಬಹಳಷ್ಟು ಪ್ರತಿಭೆಗಳಿದೆ. ಈಗಾಗಲೇ ನಮ್ಮಲ್ಲಿ ಯಕ್ಷಗಾನ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಹಲವು ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ. ಅವರಲ್ಲಿರುವ ಪ್ರತಿಭೆ ನಮಗೆ ನೋಡುವುದಕ್ಕೆ ಅದು ಅಸಾಧ್ಯ, ಅಷ್ಟು ಪ್ರತಿಭೆ ಇದೆ. ಅದನ್ನು ಹೊರತರಬೇಕು ಅನ್ನೋ ಉದ್ದೇಶ ನನಗೆ ಬಹಳಷ್ಟು. ಈಗಾಗಲೇ ಹೆಚ್ಚಿನ ನಾನು 6 ಶಾಲೆಗಳಲ್ಲಿ ಯಕ್ಷಗಾನ ತರಗತಿ ಮಾಡ್ತಾ ಇದ್ದೇನೆ. ನಿನ್ನೆ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆ ಚೊಂಬುಗುಡ್ಡೆ ಅಲ್ಲಿ ಅವರ ವಾರ್ಷಿಕೋತ್ಸವ, ರಾಷ್ಟ್ರೋತ್ಸವ, ಅಲ್ಲಿ ರಾತ್ರಿ 11 ಗಂಟೆ ತನಕ ಯಕ್ಷಗಾನ ಮುಗಿಸಿ ಬಂದದ್ದು. ನನಗೆ ಅದು ಒಟ್ಟು ಕಾರ್ಯಕ್ರಮ ಆದರೂ ಕೂಡ ಅದನ್ನು ನಾನು ಬಿಟ್ಟುಕೊಡಲಿಲ್ಲ. ಯಕ್ಷಗಾನ ಅನ್ನೋ ಕಾರಣಕ್ಕಾಗಿ ಅದನ್ನು ಕೇವಲ 15 ದಿವಸದಲ್ಲಿ ಪೂರ್ವ ಸಿದ್ಧತೆ ಮಾಡಿ ಅದನ್ನು ನೀನೆ ಪ್ರದರ್ಶನ ಮಾಡಿಸಿ ಮತ್ತೆ ಇದಕ್ಕೆ ನಾನು ಸಿದ್ಧತೆ ಮಾಡಿದ್ದೇನೆ. ಹಾಗೆ ಕೈರಂಗಳ ಪುಣ್ಯಕೋಟಿ ಶಾರದಾ ವಿದ್ಯಾಗಣಪತಿ ಶಾಲೆಯಲ್ಲೂ ನನಗೆ ಯಕ್ಷಗಾನ ತರಗತಿ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೂಡ ಯಕ್ಷಗಾನ ತರಗತಿ, ಹೀಗೆ ಹಲವು ಶಾಲೆಗಳು, ರಾಮಕೃಷ್ಣ ಹರೇಕಳ ಹಲವು ಶಾಲೆಗಳಲ್ಲಿ ನಾನು ಅವರೆಲ್ಲರ ಆಶೀರ್ವಾದ ಇದ್ದುದರಿಂದ ಇಷ್ಟು ಬೆಳೆಯುವುದಕ್ಕೆ ಕಾರಣ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿಕೊಳ್ತಾ ಇದ್ದೇನೆ. ಯಕ್ಷಗಾನ ಗೆಲಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಯಾವುದೇ ಒಂದು ಸಂಸ್ಥೆಗೆ ಆ ಸಂಸ್ಥೆಯನ್ನು ಗುರುತಿಸುವುದಕ್ಕಾಗಿ ಒಂದು ಲಾಂಛನದ ಅಗತ್ಯವಿರುತ್ತದೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಲಾಂಛನವನ್ನು ಈಗ ಬಿಡುಗಡೆ ಮಾಡುವಂತಹ ಸಮಯ. ಅದಕ್ಕೋಸ್ಕರ ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಎಲ್ಲ ಗಣ್ಯ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಿಡುವಂತಹ ಶಮವಸ್ತ್ರಗಳ ಬಿಡುಗಡೆ ಕೂಡ ನಡೆಯುತ್ತಿದೆ. ಇನ್ನು ಮುಂದಕ್ಕೆ ನಮ್ಮ ಈ ಶಮವಸ್ತ್ರವನ್ನು ನೋಡಿದಾಗ ಎಲ್ಲೇ ನೋಡಿದ್ರು ಕೂಡ ಇವರು ಪಾಂಚಜನ್ಯ ನಾಟ್ಯಾಲಯದ ವಿದ್ಯಾರ್ಥಿಗಳು ಎನ್ನುವುದಕ್ಕಾಗಿ ನಿಮಗೆಲ್ಲರಿಗೂ ಕಾಣಸಿಗುತ್ತಾರೆ. ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿ ಜೊತೆಗೆ ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡಿ ದಂತಹ ಸುಬ್ರಹ್ಮಣ್ಯ ಭಟ್ ಸರ್ ಇವರು, ಅನುವಂಶಿಕಾ ಮುಕ್ತೇಶ್ವರರು, ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡುವ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತಿನ ದಿವಸ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಅಂತೇಳಿ ಅಶ್ವಥರವರು ಇವತ್ತೊಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತಿನ ದಿವಸ ಅಂದರೆ ಅಶ್ವತ್ಥ ಅಂತ ಹೇಳಿದರೆ ಏನು ಅಂತೇಳಿ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ ವೃಷರಾಜತೆ ನಮಃ ಅಂತೇಳಿ ಅವರನ್ನು ಹೊಗಳುವುದಲ್ಲ. ಆದರೂ ಕೂಡ ಮೂಲದಲ್ಲಿ ಇವತ್ತಿನ ದಿವಸದ ಇದು ನೋಡುವಾಗ 59 ಬರ್ತದೆ, ಅದನ್ನು ಕೂಡಿಸುವಾಗ 14 ಬರ್ತದೆ. ಈ 14ರಲ್ಲಿ ಯಾರು ಇದ್ದಾರೆ ಅಂತ ಹೇಳಿದರೆ ಬ್ರಹ್ಮ. ಮೂಲತೋ ಬ್ರಹ್ಮನಲ್ಲಿ ಅವನು ಜನ್ಮವನ್ನು ಪಡೆದು ಈಗ ಇದು ಮಧ್ಯತೋ ವಿಷ್ಣುರೂಪಿಣಿ, ಆ ವಿಷ್ಣು ರೂಪದಿಂದ ಆ ಪುರುಷೋತ್ತಮರು ಬಂದು ಅವನಿಗೆ ವಿದ್ಯೆಯನ್ನು ಕಲಿಸಿದ್ದಾರೆ. ಹಾಗೆ ಅಗ್ರದೋ ಶಿವರೂಪಾಯ ಅಂತೇಳಿ ಈಗ ಕಟೀಲ್ನಲ್ಲಿ ವೇಷಧಾರಿಯಾಗಿ ಅವನು ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾನೆ. ಆದ್ದರಿಂದ ವಿಷ್ಣು ಕ್ಷೇತ್ರದಿಂದ ಹೋಗಿ ಈಗ ವೇಷ ಅವನಿಗೆ ವಿಷ್ಣುವೇ ಅದ. ದೇವರು ಅವನಿಗೆ ಆಯುರಾರೋಗ್ಯವನ್ನು ಅನುಗ್ರಹಿಸಲಿ. ಹಾಗೆ ಈ ನಾಟ್ಯಾಲಯವನ್ನು ಉತ್ತುಂಗಕ್ಕೆ ಏರಿಸಿ ಕೀರ್ತಿಯನ್ನು ಪಡೆಯಲಿ ಅಂತ ಹೇಳುತ್ತಾ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ಸುಬ್ರಹ್ಮಣ್ಯ ಸರ್ ಇವರಿಗೆ ಧನ್ಯವಾದಗಳು.
ಒಬ್ಬ ವ್ಯಕ್ತಿ ಜನಿಸಿದ ನಂತರ ಅವನು ಪರಿಪೂರ್ಣನಾಗಬೇಕಾದರೆ ಅವರಿಗೆ ಒಬ್ಬ ಗುರು ಅನ್ನೋದು ಮುಖ್ಯವಾಗಿರುತ್ತೆ. ಮೊದಲಿಗೆ ನಮಗೆ ತಂದೆ ತಾಯಿ ಗುರುಗಳಾಗಿದ್ದರೆ ಮುಂದಕ್ಕೆ ನಮ್ಮ ಶಾಲಾ ಶಿಕ್ಷಣದಲ್ಲಿ ವಿದ್ಯೆಯನ್ನು ನೀಡಿ ಜೊತೆಗೆ ವಿನಯ ವಿವೇಕ ಎಂಬಂತಹ ಕಲಿಸಿಕೊಡುವಂತಹ ಗುರುಗಳು ನಮ್ಮ ಶಾಲಾ ಶಿಕ್ಷಕರು. ಅದೇ ರೀತಿ ಅವರನ್ನು ಗೌರವಿಸುವುದು ಕೂಡ ನಮ್ಮ ಕರ್ತವ್ಯವಾಗಿರುತ್ತೆ. ಇಂದು ನಮ್ಮ ಅಶ್ವಥ್ ಸರ್ ಇವರಿಗೆ ಶಾಲಾ ಶಿಕ್ಷಣವನ್ನು ನೀಡಿದಂತಹ ಭಾರತಿ ಕೆ ಮೇಡಮ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ದೈಹಿಕ ಶಿಕ್ಷಕರು, ಪ್ರಾಥಮಿಕ ಶಾಲೆ ಮಂಜನಾಡಿ. ಇವರಿಗೆ ಅಶ್ವಥ್ ಸರ್ ಮತ್ತು ಅವರ ತಂದೆ ತಾಯಿಯರು ಕೂಡ ಸೇರಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ಶಿಕ್ಷಣದ ನಂತರ ನಮ್ಮ ವೃತ್ತಿ ಜೀವನಕ್ಕೆ ನಮಗೆ ಒಬ್ಬರು ಗುರುಗಳು ಮಾರ್ಗದರ್ಶಕರ ಅಗತ್ಯವಿದೆ. ಅಂತಹ ಒಬ್ಬರು ನಮ್ಮ ಅಶ್ವಥ್ ಸರ್ ಅವರಿಗೆ ವೇಷಭೂಷಣ ರಂಗಭೂಮಿ ಮಾಹಿತಿಗಳನ್ನು ಕಳಿಸಿಕೊಟ್ಟಂತಹ ಗುರುಗಳು ರಾಘವದಾಸ್ ಹೂ ಹಾಕುವ ಕಳ್ಳು. ಇವ್ರನ್ನೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವ್ರನ್ನ ಅಶ್ವಥ್ ಸರ್ ಅವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ವೇಷಧಾರಿ ಭಾಗವತರು ಹಾಗೂ ಭಾರತಿ ಕಲಾ ಆರ್ಟ್ಸ್ ಎಂಬ ವೇಷಭೂಷಣ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಶ್ವಥ್ ಸರ್ ಅವರ ವೃತ್ತಿ ಜೀವನದ ಗುರುಗಳಾದಂತಹ ರಾಘವದಾಸ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ದೈವ ದೇವರುಗಳನ್ನೆಲ್ಲ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡು ಯಕ್ಷಗಾನ ಕಲೆಗಾಗಿ ನಾವು ಏನು ಮಾಡಿದ್ದೇವೆ ಅಂತಲ್ಲ, ನಮ್ಮಿಂದ ಏನಾಗ್ತದೆ ಅದನ್ನು ನಾವು ಮಾಡಿದ್ದೇವೆ. ಯಕ್ಷಗಾನ ಉಳಿಬೇಕು ಬೆಳೀಬೇಕು ಎಂದು ತುಂಬ ಜನ ಪ್ರಯತ್ನ ಪಡ್ತಾರೆ. ಹಾಗೆ ಇವತ್ತು ಅಶ್ವಥ್ ಮಂಜನಾಡಿಯವರು ಒಂದು ನಾಟ್ಯಾಲಯ ಪ್ರಾರಂಭವಾಗಿದೆ. ಇದರಿಂದ ಮೊದಲು ಎಷ್ಟೇ ಕಡೆಯಲ್ಲಿ ನಾಟ್ಯವನ್ನು ಕಲಿಸ್ತಾ ಇದ್ದರೂ ಇದೊಂದು ಸ್ವಂತ ಮಾಡಿದ್ದು ಬಹಳ ಸಂತೋಷವಾಗಿದೆ. ಯಕ್ಷಗಾನದಲ್ಲಿ ಮೊದಲು ಹೇಗೆಂದರೆ ಬಹಳ ಸುಲಭದಲ್ಲಿ ಆಟ ಆಗ್ತಿತ್ತು, ಈಗ ಹಾಗೆ ಆಗುವುದಿಲ್ಲ. ನಾನು ಒಂದು 51 ವರ್ಷಕ್ಕಿಂತ ಮೊದಲು ಸುಂಕದಟ್ಟೆ ಮೇಳದಲ್ಲಿ 6 ತಿಂಗಳಿಗೆ 800 ರೂಪಾಯಿ ಸಂಬಳದಲ್ಲಿ ದುಡಿದಿದ್ದೇನೆ. ಈ ಹೊತ್ತಿಗೆ ಹಾಗೆಲ್ಲ. ಮೊನ್ನೆ ಒಬ್ಬರು ನನ್ನಲ್ಲಿ ಸಂಘಟನೆ ಮಾಡಲಿಕ್ಕೆ ಒಂದು 4-5 ಕಲಾವಿದರನ್ನು ಹೇಳಿದರು. ಅವರು ಹೇಳುವಾಗ ಹೇಳ್ತಾರೆ 2000ದ ನೋಟೆಲ್ಲ ಈಗ ನಡೆಯುವುದಿಲ್ಲ ಅಂತ. 3000 4000 ಎಲ್ಲ ಅವರಿಗೆ ಕೊಟ್ಟರು ಸಾಕಾಗುವುದಿಲ್ಲ. ನಮಗೆ ಆ ನೆಮ್ಮದಿ, ಆ 800 ರೂಪಾಯಿ ಸಿಕ್ಕುವಂಥ ನೆಮ್ಮದಿ ಈಗ ಸಿಕ್ಕುವ ಹಣದಲ್ಲಿ ಇರುವುದಿಲ್ಲ. ಹಾಗಾಗಿ ನಾವು ಯಕ್ಷಗಾನಕ್ಕಾಗಿ ದುಡಿಬೇಕೇ ಹೊರತು ಹಣಕ್ಕಾಗಿ ಆಸೆ ಮಾಡುವುದು ತಪ್ಪು ಅಂತ ನನ್ನ ಲೆಕ್ಕ. ಏನೇ ಇರಲಿ, ಈ ಪಾಂಚಜನ್ಯ ಯಕ್ಷನಾಟ್ಯ ಆಲಯವು ಪ್ರಾರಂಭವಾಗಿ ಇನ್ನು ಮುಂದೆ ತುಂಬ ವರ್ಷ ಹೀಗೆ ಸಾಗುತ್ತಾ ಮುಂದೆ ಹೋಗಲಿ. ಇನ್ನಷ್ಟು ಮಂದಿ ಮಕ್ಕಳು ಕಲಿತು ಯಕ್ಷಗಾನಕ್ಕೆ ಸ್ವಲ್ಪ ಏನಾದರೂ ಪ್ರಯೋಜನ ಆಗಲಿ ಅಂತ ಹೇಳುತ್ತಾ ನನ್ನೊಂದೆರಡು ಮಾತುಗಳನ್ನು ಇರ್ತೇನೆ.
ತನ್ನ ಗುರುಗಳನ್ನು ಗುರುತಿಸಿಕೊಂಡ ನಂತರ ತನ್ನ ಜೊತೆ ಅಭ್ಯಾಸವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ಅದ್ಭುತ ಪ್ರತಿಭೆಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಅಶ್ವಥ್ ಸರ್ ಇವರು ಗುರುತಿಸಿಕೊಂಡಿರುತ್ತಾರೆ. ಈ ರೀತಿ ಇಂದು ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯುತ್ತಿದೆ. ಒಬ್ಬರು ಕುಮಾರಿ ಲಾವಣ್ಯ 10ನೇ ತರಗತಿ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ. ಇವರು ಆಳ್ವಾಸ್ ಸಂಸ್ಥೆಯಲ್ಲಿ ನಡೆದ ಯಕ್ಷಗಾನ ಸ್ವಗತ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ ಹಾಗೂ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಕೂಡ ತಮ್ಮದಾಗಿಸಿಕೊಂಡಿರುತ್ತಾರೆ. ಇಂದು ಅವರು ಕಾರಣಾಂತರಗಳಿಂದ ಇಲ್ಲಿಗೆ ಆಗಮಿಸಿಲ್ಲ. ಮುಂದಿನ ಪ್ರತಿಭೆ ನವೀಶ್ ಯಕ್ಷಗಾನದಲ್ಲಿ ಚಂಡಮುಂಡ ಹಾಗೂ ಇನ್ನಿತರ ಪಾತ್ರಗಳಲ್ಲಿ ಮಿಂಚುತ್ತಿರುವಂತಹ ಒಂದು ಅದ್ಭುತ ಪ್ರತಿಭೆ. ಜೊತೆಗೆ ಚಿತ್ರಕಲೆ, ಭಾಷಣ ಸ್ಪರ್ಧೆ, ಗಾಯನ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ಯಶಸ್ಸನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರು ಅಸೈಗೋಳಿಯಲ್ಲಿ 7ನೇ ತರಗತಿಯ ವಿದ್ಯಾರ್ಥಿಯಾಗಿರುತ್ತಾರೆ. ಇದೇ ರೀತಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜೊತೆಗೆ ಹಲವಾರು ಕಡೆ ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳಲಿ ನಮ್ಮ ಕೆಲವು ವಿದ್ಯಾರ್ಥಿಗಳಿರುತ್ತಾರೆ. ಅವರಿಗೆ ಕೂಡ ಶಾಲು, ಸಮವಸ್ತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರಕ್ಷನ್, ಮೋಹಿತ್, ವಿಕ್ರಮ್, ಪಾವನ, ಮಿಥಿಲಾ, ಸಂದೇಶ್, ಶರಣ್ಯ, ಮನೀಶ್, ಜಗತ್. ಈ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಕಡೆ ನಡೆದಂತಹ ಯಕ್ಷಗಾನ ಸ್ಪರ್ಧೆ
ನಮ್ಮ ಈ ಸಭೆಗೆ ಆಗಮಿಸಿದಂತಹ ಅತಿಥಿಗಳಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ನಂಬುವಂತಹ ಎಲ್ಲ ದೇವದೇವರ ಮನಸ್ಸು ಸ್ಮರಿಸುತ್ತಾ ಈ ಗ್ರಾಮದ ಒಡೆಯ ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿಯವರು ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಈ ಒಂದು ಸುಂದರವಾದ ಬಹಳ ಶಿಸ್ತಿನಿಂದ ನಡೆಯುತ್ತಿರುವಂತಹ ಈ ಒಂದು ಪಾಂಚಜನ್ಯ ಯಕ್ಷ ನಾಟ್ಯಾಲಯದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನೆಲ್ಲ ಕೆಲಸ ಕಾರ್ಯಗಳಿಗೂ ಮಾರ್ಗದರ್ಶನ ನೀಡುವಂತಹ TG ರಾಜಾರಾಮ್ ಭಟ್ರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇವಸ್ಥಾನ ಮತ್ತು ದೈವಸ್ಥಾನದ ಆಡಳಿತ ಮುಕ್ತಸ್ಥರಾಗಿರ್ತಕ್ಕಂಥ ನಮ್ಮ ತೇವನಾಡು ಗುತ್ತು ರಾಮಚಂದ್ರಣ್ಣ ಆಳ್ವರು ನಮ್ಮ ಜೊತೆ ಇದ್ದಾರೆ. ಗುಣವತಿ ಸರಳ ಅವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ರೂವಾರಿ ಒಬ್ಬ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಸಾಧನೆಯನ್ನು ಮಾಡಬೇಕು ಎಂಬ ಒಂದು ಕನಸನ್ನು ಕಟ್ಟಿಕೊಂಡು ಈ ರೀತಿಯಾಗಿ ನಮ್ಮೆಲ್ಲರನ್ನ ಸೇರಿಸಿದಂತಹ ಅಶ್ವಥ್ ಮಂಜಿನಾಡಿ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಸಂದರ್ಭದಲ್ಲಿ ಸೇರಿರತಕ್ಕಂಥ ಈ ಊರಿನ ಎಲ್ಲ ಗಣ್ಯ ಮಹನೀಯರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ ನಮ್ಮೆಲ್ಲ ಯಕ್ಷಗಾನ ಕಲಾಭಿಮಾನಿಗಳು ಅಶ್ವಥ್ ಮಂಜಿನಾಡಿಯ ಅವರ ಶಿಷ್ಯವರ್ಗದವರು ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ ಬಹಳ ಖುಷಿ ಆಗ್ತಿದೆ. ಇಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅಶ್ವಥ್ ಮಂಜಿನಾಡಿ ಪ್ರಸ್ತಾವನೆಯಿಂದ ಮಾಡುವಾಗ ಶಿರಬಾಗಿ ವಂದಿಸ್ತೇನೆ, ಸ್ಮರಿಸ್ತೇನೆ, ಆಶೀರ್ವಾದವನ್ನು ತಂದೆ ತಾಯಿ ಬೇಡ್ತೇನೆ, ಇದೆಲ್ಲ ಪದಗಳು ಬರಬೇಕು ಅಂತ ಆದರೆ ಇದು ಯಕ್ಷಗಾನದಲ್ಲಿ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಭಾಷಣ ಮಾಡುವಾಗ ಹೇಳ್ತೀವಿ, ನಾನು ಕೂಡ, ನಾವು ಎಲ್ಲರೂ ಕೂಡ ವಂದನೆ ಸಲ್ಲಿಸ್ತೇವೆ, ಸ್ಮರಿಸ್ತೇವೆ, ಎಲ್ಲ ಮಾಡ್ತೀವಿ. ಆದರೆ ಯಕ್ಷಗಾನ ಅಂತ ಹೇಳಿದ ತಕ್ಷಣ ಅದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಆ ಯಕ್ಷಗಾನ ಕ್ಷೇತ್ರದಲ್ಲಿ ಆ ಒಂದು 4 ಕಂಬೆಗಳನ್ನು ರಚನೆ ಮಾಡಿ ಒಂದು ರಂಗಸ್ಥಳವನ್ನು ಮಾಡಿ ಆ ರಂಗಸ್ಥಳದಲ್ಲಿ ಆ ಹಿಮ್ಮೇಲ ಮುಮ್ಮೇಲ ಇವರೆಲ್ಲ ಆ ಯಕ್ಷಗಾನಕ್ಕೆ ಕೊಡತಕ್ಕಂತಹ ಗೌರವ ಇದೆಯಲ್ಲ, ಯಾವುದೇ ಒಬ್ಬರು ಪಾತ್ರಧಾರಿ ವೇದಿಕೆಗೆ ಬಂದಾಗ, ವೇಷಧಾರಿಯಾಗಿ ವೇದಿಕೆಗೆ ಬಂದಾಗ ಭಾಗವತರಿಗೆ, ಮದ್ದಲೆಗಾರರಿಗೆ, ಚಂಡನವಾದಿಗೆ ಆ ಒಂದು ಪರಿಕರಗಳಿಗೆ ನಮಸ್ಕಾರ ಮಾಡಿ ಅವರು ಆ ಬಳಿಕ ರಂಗಸ್ಥಳ ಪ್ರವೇಶವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸೂಚಿಸ್ತದೆ. ಇದು ಆಗಬೇಕಾದ್ದು. ಈ ಒಂದು ಆಗಬೇಕು ಅಂತಾದರೆ ಅಶ್ವಥ್ ಮಂಜಿನಾಡಿ ಅಂತ ಯುವ ಪ್ರತಿಭೆಗಳು ಇನ್ನಷ್ಟು ಅಲ್ಲಲ್ಲಿ ಒಂದೊಂದು ಗ್ರಾಮದಲ್ಲಿ, ಜಿಲ್ಲೆಗೊಂದಲ್ಲ, ಹೋಬಳಿಗೆ ಒಂದಲ್ಲ, ಗ್ರಾಮದಲ್ಲಿ ಈ ರೀತಿಯಾದ ಯುವಕರು ಮುಂದಕ್ಕೆ ಬರಬೇಕು. ಇವತ್ತು ಅಶ್ವಥ್ ಮಂಜಿನಾಡಿಯಿಂದಾಗಿ ಇಡೀ ಒಂದು ಈ ಭಾಗ ಯಕ್ಷಗಾನಮಯ ಆಯಿತು ಅಂತ ಹೇಳ್ಬೋದು ನಾವು. ಯಕ್ಷಗಾನ ಅಂತ ಹೇಳಿದ್ರೆ ಅಲ್ಲಿ ಹಾಸ್ಯವೂ ಬರ್ತದೆ, ಬೇರೆ ಬೇರೆ ಪುಣ್ಯ ಪುರಾಣದ ಕಥೆಗಳು ಬರ್ತದೆ. ಇವತ್ತು ನಾವು ರಾಮಾಯಣ, ಮಹಾಭಾರತ ಅಥವಾ ದೇವಿ ಮಹಾತ್ಮೆ ಇದೆಲ್ಲವನ್ನು ಕೂಡ ಯಕ್ಷಗಾನದಲ್ಲಿ ಎಷ್ಟು ಬಾರಿ ನಾವು ದೇವಿ ಮಹಾತ್ಮೆ ನೋಡಿದ್ರು ಸಾಲದು. ಕೆಲವರು ಅದನ್ನೇ ಆಡಿಸುವಂಥದ್ದು. 25-30 ವರ್ಷಗಳಿಂದ ಮಾವೊಬ್ಬರು ಯಕ್ಷಗಾನ ಆಡಿಸ್ತಾರೆ, ಅವರು ದೇವಿ ಮಹಾತ್ಮೆ, ಬೇರೆ ಯಾವುದೇ ಪ್ರಸಂಗ ಇಲ್ಲ. ನಮ್ಗೆ ನೋಡ್ಲಿಕ್ಕೂ ಕೂಡ ಅದು ಎಷ್ಟು ಬಾರಿ ನೋಡಿದ್ರು ಕೂಡ ಸಾಕಾಗೋದಿಲ್ಲ. ಆ ರೀತಿಯಾದ ಯಕ್ಷಗಾನದಲ್ಲಿ ದೈವೀ ಶಕ್ತಿ ಇರುವಂಥದ್ದು. ಆದ್ದರಿಂದ ನಾವು ಯಕ್ಷಗಾನಕ್ಕೆ ಬಹಳಷ್ಟು ಗೌರವವನ್ನು ಕೊಡ್ತೇವೆ. ಇವತ್ತು ಮೇಳಗಳ ತಿರುಗಾಟ ಆರಂಭ ಆಗಿದೆ ಅಂತೇಳಿ ಅಶ್ವಥ್ ಮಂಜಿನಾಡಿ ಹೇಳಿದ್ರು. ಕಟೀಲು ಮೇಳದ ಎಷ್ಟು ಜನ ಯಾವಾಗ ಅದನ್ನು ಬುಕ್ ಮಾಡಿದ್ರು ಕೂಡ ಅವ್ರಿಗೆ ಎಷ್ಟು ವರ್ಷದ ಬಳಿಕ ಆ ಯಕ್ಷಗಾನ ಅವರಿಗೆ ಆ ಹರಕೆಯ ರೂಪದಲ್ಲಿ ಆಡಲಿಕ್ಕೆ ಸಿಗ್ತದೆ. ಅದೇ ರೀತಿ ಇವತ್ತು ಪಾವಂಜಿ ಮೇಳ ಇದೆ, ಬೇರೆ ಬೇರೆ ಮೇಳಗಳಿದೆ. ಕರ್ನಾಟಕ ಮೇಳ ಇತ್ತು ಒಂದು ಕಾಲದಲ್ಲಿ. ನಾನು ಕಾತರದಿಂದ ಕಾಯ್ದು, ನಾವೆಲ್ಲ ಚಿಕ್ಕದಿರುವಾಗ ಪುಲಿಂಚ ರಾಮರೈ ಮತ್ತು ಅರುವ ಕೊರಗಪ್ಪ ಅವರಿಬ್ಬರ ಜೊತೆ ಬಂದಾಗ ಎಷ್ಟು ಒಂದು ಖುಷಿಯಾಗೋದು ಅಂತ ನಾನೀಗ TG ರಾಜಾರಾಮ್ ಭಟ್ರ ಹತ್ರ ಹೇಳಿದ್ದೆ. ಸುಂಕದಗಟ್ಟೆ ಮೇಳದ ಬಗ್ಗೆ ಹೇಳಿದ್ರು.
ನಾನು 6ನೇ ತರಗತಿ 7ನೇ ತರಗತಿಯೇ ಇದ್ದೆ. ಆವಾಗ ಸುಂಗದಕಟ್ಟೆ ಮೇಳದವರದ್ದು ವಜ್ರ ಕೋಗಿಲೆ ಅಂತ ಒಂದು ಯಕ್ಷಗಾನ ಬಯಲಾಟ. ವಜ್ರ ಕೋಗಿಲೆ ಈಗಲೂ ಕೂಡ ನನಗೆ ಆ ವಜ್ರ ಮತ್ತು ಕೋಗಿಲೆ ಅಣ್ಣ ತಂಗಿಯ ಕತೆ, ಅದು ಬಹಳ ಒಂದು ಕತೆ. ಆ ಪ್ರಸಂಗ ಈಗಲೂ ಕೂಡ ನನ್ನ ಕಣ್ಣ ಮುಂದೆ ಬರ್ತಾ ಇದೆ. ಅಲ್ಲಿ ಬಸ್ತಿಕಟ್ಟೆಯಲ್ಲಿ ನಾನೊಂದು 8-9ನೇ ತರಗತಿ ಇರುವಾಗ ಶ್ರೀದೇವಿ ಲಲಿತೋಪಾಖ್ಯಾನ ಅಂತ, ಆ ಚಂಡೆಯವರಿಗೆ ಪುರುಸೊತ್ತೇ ಇಲ್ಲ, ಅಷ್ಟು ಚಂಡೆಯವರ ಅಷ್ಟು ಅದರಲ್ಲಿ ವೇಷವಾಗಲು ಬರುವಂಥದ್ದು. ಇದೆಲ್ಲ ಆವಾಗ ಎಷ್ಟು ಖುಷಿ ಅಂತ ಹೇಳಿದ್ರೆ, ಯಕ್ಷಗಾನ ನೋಡಲಿಕ್ಕೆ ನಾವು ತೆಂಗಿನ ಗರಿಯ ಮಡಲನ್ನು ಸೂಟೆಯನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ ಯಕ್ಷಗಾನ ನೋಡಲಿಕ್ಕೆ. ಆದರೆ ಈಗ ನಮಗೆ ಯಕ್ಷಗಾನ ಕಾಲ ಮಿತಿ ಬಂತು. ಇಡೀ ದಿವಸ ಹೋಗುವಂಥದ್ದು ಸಂಜೆ 5 ಗಂಟೆಗೆ ಪ್ರಾರಂಭ ಆದರೆ 12 ಗಂಟೆಗೆ ಮುಗಿಯುವಂಥದ್ದು. ಅದನ್ನೊಂದು ಸ್ವಲ್ಪ ಬೇಗ ಮುಗಿಸಿ 10 ಗಂಟೆಗೆ ಮುಗಿಸಿದ್ರೆ ಭಾರಿ ಒಳ್ಳೆಯದು. ಆದಷ್ಟು ಬೇಗ ಬಂದವರು ಹೋಗ್ಬೋದು. ನಿಜವಾಗಿಯೂ ಕೂಡ ಯಕ್ಷಗಾನ ಸಂಜೆ ಪ್ರಾರಂಭ ಆಗಿ ಬೆಳಿಗ್ಗೆ ಮುಗಿದ್ರೆ ಅದಕ್ಕೆ ಚಂದ. ಆದ್ದರಿಂದ ಅದೆಲ್ಲವೂ ಕೂಡ ಆಗ ಇದ್ರೂ ಕೂಡ ಈ ರೀತಿಯಾದ ಒಂದು ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಒಂದು ಯಕ್ಷಗಾನ ಶಿಕ್ಷಣ ಕೇಂದ್ರವನ್ನು, ಒಂದು ನಾಟ್ಯಾಲಯವನ್ನು ಮಾಡುವುದು ಅಂತ ಹೇಳಿದ್ರೆ ಇದು ಇಷ್ಟು ಸುಲಭದ ಒಂದು ಆಲೋಚನೆ ಅಲ್ಲ. ಒಂದು ಮನೆಯಲ್ಲಿ ಬೇರೆ ಬೇರೆ ರೀತಿಯಾದ ಮಕ್ಕಳು ಬರ್ತಾರೆ. ಆ ಮಕ್ಕಳು ಅವರನ್ನು ಇಲ್ಲಿ ಒಳಗಡೆ ಬಂದ ಮೇಲೆ ಖಂಡಿತವಾಗಿ ಅವರು ಸರಿಯಾಗಿರ್ತಾರೆ. ಯಾಕೆ ಅಂತಂದ್ರೆ ಯಕ್ಷಗಾನದ ನೀತಿ ನಿಯಮಗಳು ಆ ರೀತಿ ಇದೆ. ಎಷ್ಟು ಜೋರಿನ ಮಕ್ಕಳು ಇದ್ರೂ ಕೂಡ ಅಲ್ಲಿ ಬರುವಾಗ ಅವರು ಅದಕ್ಕೆ ತಲೆ ಬಾಗಲೇಬೇಕು. ಯಾಕೆ ಅಂತಂದ್ರೆ ಆ ರೀತಿಯಾದ ಯಕ್ಷಗಾನದ ನೀತಿ ಧರ್ಮ ಇದೆ. ಆದ್ರಿಂದ ಯಕ್ಷಗಾನ ಕಲಿಕೆ ಬಹಳ ಇಡೀ ನಮ್ಮ ಜೀವನದ ಸಂಸ್ಕೃತಿಯನ್ನು ನಾವು ಯಾವ ರೀತಿ ನಮ್ಮ ಜೀವಮಾನದಲ್ಲಿ ನಾವು ಜೀವನ ನಡೆಸಬೇಕು, ನಮ್ಮ ತಂದೆ ತಾಯಿಯವರಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು, ನಮ್ಮ ದೇವರ ಮೇಲೆ ಯಾವ ರೀತಿ ನಾವು ನಂಬಿಕೆಯನ್ನು ಇಡಬೇಕು, ನಮ್ಮ ಪುರಾಣ ಪುಣ್ಯ ಪುರುಷರ ಆದರ್ಶ ಜೀವನ, ಕೋಟಿ ಚೆನ್ನಯ್ಯರ ಒಂದು ಕಥೆಯನ್ನು ಕೇಳುವಾಗ ನಮಗೆ ಇಡೀ ಒಂದು ಬಾರಿ ರೋಮಾಂಚನ ಆಗ್ತದೆ. ಆ ರೀತಿಯಾದ ಪ್ರಸಂಗಗಳನ್ನು ನಾವು ಪ್ರಸ್ತುತ ಮಾಡಿದಾಗ ಅದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ರೀತಿಯಾದ ಜಾಗೃತಿ ಉಂಟಾಗ್ತದೆ, ಧರ್ಮ ಜಾಗೃತಿ ಉಂಟಾಗ್ತದೆ. ಅಶ್ವತ್ಥ ಮಂಜನಾಡಿ ಈ ರೀತಿಯಾಗಿ ಯಕ್ಷಗಾನದ ಮೂಲಕ ಧರ್ಮ ಜಾಗೃತಿ ಮಾಡಿದ್ರೆ, ಅಲ್ಲೊಬ್ಬರು ಉಳ್ಳಾಳದಲ್ಲಿ ಅರುಣ್ ಉಳ್ಳಾಲ್ ಅಂತ ಇದ್ದಾರೆ, ಅವರು ಧರ್ಮ ಶಿಕ್ಷಣವನ್ನು ಕೊಡುವುದರ ಮೂಲಕ ಧರ್ಮ ಜಾಗೃತಿಯನ್ನು ಮಾಡ್ತಾರೆ. ಈ ರೀತಿಯಾದ ಅರುಣ್ ಉಳ್ಳಾಲ್, ಅಶ್ವತ್ಥ ಮಂಜನಾಡಿ ಈ ರೀತಿಯಾದವರು ನಮ್ಮಲ್ಲಿ ಹೆಚ್ಚು ಹೆಚ್ಚು ಕಾಣಸಿಗಬೇಕು. ಈ ರೀತಿಯಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಅವರದ್ದೇ ಆದಂಥ ವ್ಯವಸ್ಥೆಗಳಲ್ಲಿ ಅವರು ಮಾಡಿದಾಗ ನಮ್ಮ ಮಕ್ಕಳು ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಿ ದಾರಿ ತಪ್ಪಲಿಕ್ಕಿಲ್ಲ. ಅವರ ಜೀವನವೂ ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿ ಶಿಸ್ತುಬದ್ಧವಾಗಿ ಆಗ್ತದೆ. ನಾನು ಹೇಳಲಿಕ್ಕುಂಟು, ಶಾಲೆಗಳಲ್ಲಿ ನಾವು ಅಂಬೇಡ್ಕರ್ ಜಯಂತಿ, ಸರ್ವಪಲ್ಲಿ ರಾಧಾಕೃಷ್ಣರವರ ಜಯಂತಿ, ಈ ರೀತಿ ಪುಣ್ಯ ಪುರುಷರ ಜಯಂತಿಯನ್ನು ಮಾಡುವಾಗ ಒಂದು ಚೇರಲ್ಲಿ ಒಂದು ಭಾವಚಿತ್ರ ಇಟ್ಟು ಅದಕ್ಕೆ ಹೂವಿನ ಹಾರ ಇಟ್ಟು ಸ್ವಲ್ಪ ಪುಷ್ಪವನ್ನು ಹಾಕಿ ಪುಷ್ಪಾಂಜಲಿ ಮಾಡಿ ಕಾರ್ಯಕ್ರಮ ಮಾಡ್ತೇವೆ. ಹಾಗಲ್ಲ, ಅದು ಅಲ್ಲಿಗೆ ಮುಗಿಯುವಂಥದ್ದಲ್ಲ. ಅದು ನಮಗೆ ನೆನಪಾಗುವುದು ಯಾವಾಗ? ಸೆಪ್ಟೆಂಬರ್ 5ಕ್ಕೆ ಒಂದು ಬಾರಿ ನೆನಪಾಗ್ತದೆ, ಅಕ್ಟೋಬರ್ 2ಕ್ಕೆ ನೆನಪಾಗ್ತದೆ, ನವೆಂಬರ್ 14ಕ್ಕೆ ನೆನಪಾಗ್ತದೆ. ಈ ರೀತಿ ಹಾಗಲ್ಲ, ಅದು ವರ್ಷ ಪೂರ್ತಿ ಅದು ನೆನಪಿಗೆ ಬರಬೇಕು. ಅಂದರೆ ಆ ಪುಣ್ಯಾತ್ಮರು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ, ಅವರು ಯಾವ ರೀತಿ ದೇಶಕ್ಕೆ ತನ್ನ ಸೇವೆಯನ್ನು ಕೊಟ್ಟಿದ್ದಾರೆ ಅಥವಾ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕಲಿತು ಅದನ್ನು ನಾವು ನಮ್ಮ ಜೀವಮಾನದಲ್ಲಿ 100ಕ್ಕೆ 100 ಖಂಡಿತವಾಗಿಯೂ ನಮ್ಮ ಪಾಲನೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು 10% ನಾವು ಅದನ್ನು ಪಾಲನೆ ಮಾಡಿದರೆ ಆ ಒಂದು ಜನ್ಮ ದಿನಾಚರಣೆಗಳಿಗೆ ಮಹತ್ವ ಬರ್ತದೆ. ಅದೇ ರೀತಿ ಎಲ್ಲವೂ ಕೂಡ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಒಟ್ಟು ನಮ್ಮ ದೇಶದ, ಅದರಲ್ಲೂ ಕೂಡ ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ತುಳುನಾಡು. ಇವತ್ತು ತುಳುನಾಡಿನಲ್ಲಿ ಇರುವಷ್ಟು ದೈವಸ್ಥಾನ ಎಲ್ಲ ಆಚಾರ ವಿಚಾರಗಳು ಎಲ್ಲೂ ಕೂಡ ಸಿಗ್ಲಿಕ್ಕೆ ಇಲ್ಲ. ಆದ್ರಿಂದ ಭಾರತ ಇಷ್ಟು ಪುಣ್ಯವಾಗಿ, ಇಷ್ಟು ಸಾಧು ಸಂತರ ನೆಲೆ ಇರತಕ್ಕಂಥ ಒಂದು ಸ್ಥಾನ, ಇಷ್ಟು ಪವಿತ್ರ ನದಿಗಳು ಹರಿಯುತ್ತಿರುವಂತಹ ಜಾಗ ಇದು ನಮ್ಮ ಭರತ ಭೂಮಿ. ಆದ್ರಿಂದ ಭರತ ಭೂಮಿಗೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಭಾರತದ ಗೌರವವನ್ನು ಉಳಿಸುವುದು ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ, ಅತ್ಯಂತ ನಿಯಮಬದ್ಧವಾಗಿ ನಾವು ಅದನ್ನು ಅನುಸರಿಸುವುದೇ ಇದು ದೇಶದ ಸಂಸ್ಕೃತಿಯನ್ನು ಉಳಿಸುವಂಥದ್ದು. ಆದ್ದರಿಂದ ನೀವೆಲ್ಲ ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸೋಣ. ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಅಶ್ವತ್ಥ ಮಂಜನಾಡಿ ಅವರ ಮನೆಗೆ ಬಂದು ಈ ಒಂದು ಯಕ್ಷ
ಪಾಂಚಜನ್ಯ ಊದಬೇಕು. ಯಕ್ಷಗಾನದ ಪಾಂಚಜನ್ಯವನ್ನು ಊದುವಂತಾಗಬೇಕು ಎಲ್ಲರೂ ಕೂಡ. ಆ ರೀತಿಯ ಪಾಂಚಜನ್ಯ ಮಲಗುವಂಥ ಒಂದು ರೀತಿಯನ್ನು ಕೂಡ ನಾವೆಲ್ಲರೂ ಕೂಡ ನೋಡಬೇಕು. ಮುಂದಕ್ಕೆ ಒಂದು ಒಳ್ಳೆಯ ಮೇಳವನ್ನು ಕೂಡ ಸಂಘಟಿಸತಕ್ಕಂಥ ಕೆಲಸ ಕಾರ್ಯಗಳಿಗೆ ಅಶ್ವತ್ಥ ಮಂಜನಾಡಿ ಮುಂದಡಿ ಇರ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಎಲ್ಲ ರೀತಿಯಾದ ಸಹಕಾರವನ್ನು ಕೂಡ ನೀಡುವುದು ನಮ್ಮ ಧರ್ಮವಾಗಿದೆ. ಆದ್ದರಿಂದ ನಮ್ಮ ಸಂಸ್ಕೃತಿ ಉಳಿಯಬೇಕಾದ್ರೆ ನಾವು ಯಾವುದೇ ರೀತಿಯಾದ ತ್ಯಾಗಕ್ಕೂ ಕೂಡ ನಾವು ಕೂಡ ಸಿದ್ಧರಾಗಿರ್ಬೇಕು. ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸಿಕೊಡುವುದರ ಮೂಲಕ ಶಾಲೆಯಲ್ಲಿ ಆದರೆ ಶಾಲೆಯಲ್ಲಿ ಈಗ ಬೇರೆ ಬೇರೆ ಶಾಲೆಗಳಲ್ಲಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಆದ ಮೇಲೆ ಅಲ್ಲಲ್ಲಿ ಶಾಲೆಗಳಲ್ಲಿ ಕೂಡ ಯಕ್ಷಗಾನ ತರಬೇತಿ ಆಗ್ತದೆ. ನಮ್ಮಲ್ಲಿ ಒಂದು ಯಕ್ಷರತ್ನ ಕಲಾವೇದಿಕೆ ಅಂತ ಇತ್ತು ನಮ್ಮಲ್ಲಿ. ಒಂದು 3-4 ಬಾರಿ ನಾವು ಕೂಡ ಮಕ್ಕಳನ್ನ ಯಕ್ಷಗಾನಕ್ಕೆ ಅಲ್ಲಲ್ಲಿ ಕರ್ಕೊಂಡು ಹೋಗಿದ್ವಿ. ರವಿಕುಮಾರ್ ಕೂತಿದ್ದಾರೆ ಮುಂದುಗಡೆ. ಹಾಗೆ ಆಮೇಲೆ ಈಗ ನಮ್ಮ ಅಶ್ವತ್ಥ ಮಂಜನಾಡಿ ಬಂದು ಬಹಳಷ್ಟು ಈಗ ಇಲ್ಲಿ ನಾವು ನೋಡಿದ್ವಿ. ಮಿಥಿಲಾ ಅಲ್ಲಿ ಗಗನ್ ನಿಂತಿದ್ದಾನೆ. ಗಗನ್ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲ ಆ ಯಕ್ಷಗಾನವನ್ನು ಕಲಿಯುವುದನ್ನು ನೋಡುವಾಗ ನನಗೆ ಬಹಳ ಖುಷಿ ಆಗೋದು. ಅದಕ್ಕೆಲ್ಲ ನಾವು ಒಟ್ಟು ಪ್ರೋತ್ಸಾಹವನ್ನು ಪುಣ್ಯಕೋಟಿ ಬಹಳಷ್ಟು ಮಕ್ಕಳು ಕೂಡ ಇಲ್ಲಿ ನಾವು ಸನ್ಮಾನ ಮಾಡಿದ್ವಿ ನೋಡಿದ್ವಿ. ಎಲ್ಲ ಬೇರೆ ಬೇರೆ ಶಾಲೆಗಳ ಮಕ್ಕಳನ್ನು ಕೂಡ ಅವರು ಆ ಯಕ್ಷಗಾನದಲ್ಲಿ ಪರಿಣತಿ ಹೊಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ನಾವು ನಂಬತಕ್ಕಂಥ ಎಲ್ಲ ದೈವಗಳಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಅಶ್ವತ್ಥ ಮಂಜನಾಡಿ ಅವರು ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ಕೆಲಸ ಕಾರ್ಯಗಳಿಗೆ ಎಳೆದಿದ್ದಾರೆ. ಅವರಿಗೆ ಶ್ರೇಷ್ಠ ಆಗಬೇಕು. ಅವರೆಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಈ ಜಾಗದಲ್ಲಿ ನಡೆಯಬೇಕು. ಮತ್ತು ಮೇಲಕ್ಕೆ ಎತ್ತುವಾಗಲೇ ರಂಗಸ್ಥಳ ಎತ್ತುವಾಗೆ ಬರ್ತದೆ. ನಮಗೆ ಕೆಳಗಡೆ ಒಂದು ಸ್ಟೆಪ್ ಸಿಗ್ತದೆ, ಆಮೇಲೆ ಇನ್ನೊಂದು ಮೆಟ್ಟಲು ಸಿಗ್ತದೆ. ರಂಗಸ್ಥಳಕ್ಕೆ ಬರುವಾಗೆ ಅನುಭವ ಕೂಡ ಆಗ್ತದೆ. ಒಟ್ಟಿನಲ್ಲಿ ಒಳ್ಳೆಯ ಒಂದು ಜಾಗದಲ್ಲಿ ಈ ಒಂದು ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಇವತ್ತು ಉದ್ಘಾಟನೆಗೊಂಡಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಶ್ವತ್ಥ ಮಂಜನಾಡಿಯ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಇದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದು ನನ್ನ ಹೆಸರಿಗೆ ಅಥವಾ ನನ್ನ ಪ್ರತಿಷ್ಠೆಗೆ ಅಥವಾ ನನ್ನ ಸಾಧನೆಗೆ ಅಂತಲ್ಲ, ಅದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಇನ್ನೊಬ್ಬರು ಕೂಡ ಅದನ್ನು ನೋಡಿ ನಾನು ಕೂಡ ಅವನಂತ ಆಗಬೇಕು. ಆ ರೀತಿಯಾಗಿ ನಾವು ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಒಂದು ಒಳ್ಳೆಯ ಸಮಾಜ, ಹಿಂದೂ ಸಮಾಜ, ಸನಾತನ ಧರ್ಮ, ಸನಾತನ ಅಂದರೆ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅದನ್ನು ಯಾರಿಂದಲೂ ಕೂಡ ನಾಶ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇಲ್ಲದಕ್ಕಂತ ಇದ್ದಿದ್ರೆ ಅದು ಸನಾತನ ಮಾತ್ರ. ಆದ್ದರಿಂದ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಸನಾತನ ಧರ್ಮ ಅಂತೇಳಿ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನ ಮಾಡೋಣ. ಅಶ್ವತ್ಥ ಮಂಜನಾಡಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋಣ. ಈ ಮನೆಯಲ್ಲಿ ಯಕ್ಷಗಾನದ ಇದೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಾದ ದೈವಿ ಶಕ್ತಿ ಇದ್ದಂತೆ. ಎಲ್ಲ ಮಕ್ಕಳು ಕೂಡ ಆ ರೀತಿಯಾದ ಒಂದು ಯಕ್ಷಗಾನ ಕಲೆಯನ್ನು ತಮ್ಮಲ್ಲಿ ತಾವು ರೂಢಿಸಿಕೊಂಡು ಒಳ್ಳೆಯ ನಮ್ಮ ಒಬ್ಳು ಹುಡುಗಿ ಈಗ ಬಂದು ವಿದ್ಯಾರ್ಥಿನಿ ಮಿಥಿಲಾ ಅಂತ, ನನಗೆ ಬಹಳ ಖುಷಿ. ಅವಳ ಆ ಯಕ್ಷಗಾನದಾಗ ನಾನು ಎಲ್ಲ ಮಕ್ಕಳದ್ದು ಕೂಡ ನೋಡ್ತೇನೆ. ಅವಳು ರಂಗಸ್ಥಳ ಪ್ರವೇಶ ಮಾಡಿದಾಗ ನಾನು ಇಡೀ ಅದನ್ನ ಸೂಕ್ಷ್ಮವಾಗಿ ಗಮನಿಸೋದು. ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಆ ರೀತಿಯ ಮಕ್ಕಳು ಪ್ರದರ್ಶನವನ್ನು ಮಾಡುವಾಗ ಅಥವಾ ಅದು ಪಾಠ ಮಾಡುವಾಗ ಕೂಡ ಅಷ್ಟೇ ಏನಾದರೂ ಲೋಪದೋಷಗಳಿದ್ರೆ ಆ ಕಾರ್ಯಕ್ರಮ ಮುಗಿದ ಮೇಲೆ ನೋಡಿ ಹೀಗೆ ಆಗಬೇಕಿತ್ತು ಅಂತೇಳಿ ಹೇಳಿದರೆ ಮುಂದಕ್ಕೆ ಅವರು ತಿದ್ದುಕೊಳ್ಳಿ ಕೂಡ ಸಹಕಾರಿ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಭಾರತ ಮಾತೆಯ ಮಕ್ಕಳದ ನಾವೆಲ್ಲರೂ ಕೂಡ ಯಾವುದೇ ರೀತಿಯ ಭೇದ ಭಾವ ಇಲ್ಲದೇ ಈ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮ ಕೂಡ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿ ನಡೆಸಿಕೊಂಡು ಹೋಗೋಣ ಅಂತ ಹೇಳುತ್ತಾ ಅಶ್ವತ್ಥ ಮಂಜನಾಡಿಯ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ವೇದಿಕೆ ಬಹಳ ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿದೆ. ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಿದೆ. ಎಲ್ಲರ ಮನಸ್ಸು ಕೂಡ ಬಹಳ ಖುಷಿಯಾಗಿದೆ. ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಗಿದೆ ಅಲ್ವಾ ಎಂಬ ಒಂದು ಆಸೆ, ಒಂದು ಸಂತಸದ ಭಾವ ನಮ್ಮಲ್ಲಿ ಬರುವಂಥದ್ದು ಕೂಡ ನಮಗೆ ಅನುಭವಕ್ಕೆ ಬರ್ತದೆ. ಒಟ್ಟಿನಲ್ಲಿ ಪಾಂಚಜನ್ಯ ಯಕ್ಷ ನಾಟ್ಯಾಲಯದ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ಅಶ್ವತ್ಥ ಮಂಜನಾಡಿ ಕೂಡ ದೇವರು ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿಯನ್ನು ನೀಡಲಿ. ಅವರ ತಂದೆ ತಾಯಿಯವರಿಗೆ ಕೂಡ ಅವರ ಸದಾ ಸಹಕಾರ ಕೊಡ್ತಾ ಇರಲಿ. ಮನೆಯವರೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡಲಿ. ಊರಿನ ನಾವೆಲ್ಲರೂ ಕೂಡ ಬಂಧು ಮಿತ್ರ ವರ್ಗದವರು ಕೂಡ ಸಹಕಾರವನ್ನು ಕೊಡೋಣ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನಮ್ಮ ಮಾತುಗಳನ್ನು ಹೇಳ್ತೀನಿ. ಯಕ್ಷಗಾನ ನಮಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೆ ಸಹಾಯಕವಾಗಿದೆ ಎಂಬುದನ್ನು ತಿಳಿಸಿಕೊಟ್ಟಂತಹ ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟ ಇವರಿಗೆ ಧನ್ಯವಾದಗಳು. ನಮ್ಮ ಯಕ್ಷ ನಾಟ್ಯಾಲಯ ಸಂಸ್ಥೆಯ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಪಾವನ ಇವರಿಗೆ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಆದಂತಹ ರಾಮದಾಸ್ ಆಳ್ವ ತೆವನಾಡುಗುತ್ತು, ಅನುವಂಶಿಕ ಮೊಕ್ತೇಶ್ವರರು, ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರ. ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಈ ಪಾಂಚಜನ್ಯ ನಾಟ್ಯಾಲಯಕ್ಕೆ ನಮ್ಮ ಈ ಗ್ರಾಮದ ದೈವದೇವರು ಅನುಗ್ರಹಿಸಿ ಅವರಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಶ್ರೇಯಸ್ಸು ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ನನ್ನ 2 ಮಾತು. ನಮ್ಮ ಪಾಂಚಜನ್ಯ ಯಕ್ಷ ನಾಟ್ಯಾಲಯಕ್ಕೆ ಶುಭ ಹಾರೈಸಿದಂತಹ ರಾಮದಾಸ್ ಆಳ್ವ ತೆವನಾಡುಗುತ್ತಿ ಇವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಸಭೆಯ ಉದ್ಘಾಟಕರು ಅಧ್ಯಕ್ಷರಾದಂತಹ ಟಿ ರಾಜಾರಾಮ್ ಭಟ್, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಲ, ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇವಸ್ಥಾನದ ಅರ್ಚಕರು, ಮುಖ್ಯಸ್ಥರಾದ ಗೌರವಾನ್ವಿತರೆ, ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಆಳ್ವರವರೇ, ನನ್ನ ಆತ್ಮೀಯರಾದ ವಿದ್ಯಾರತ್ನ ಶಾಲೆಯ ಸಂಚಾಲಕರು, ಪಕ್ಷದಲ್ಲಿ ನನ್ನ ಜೊತೆಗಾರ ರವೀಂದ್ರಣ್ಣನವರೇ, ಈ ಪಾಂಚಜನ್ಯದ ಜನಕ ಅಶ್ವಥ್ ಅವರೇ, ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಆತ್ಮೀಯ ಯಕ್ಷಗಾನ ಪ್ರೇಮಿ ಬಂಧುಗಳೇ, ಮಹಾಭಾರತ ಯುದ್ಧದಲ್ಲಿ ಕೌರವ ಪಾಂಡವ ಸೇನೆಗಳು ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ಪಾತ್ರ ಮಾಡಿದ ಅಶ್ವತ್ಥ ಕೇಳ್ತಾರೆ, ಕೃಷ್ಣ ನನ್ನನ್ನು 2 ಸೇನೆಗಳ ಮಧ್ಯೆ ಕೊಂಡೋಗಿ ನಿಲ್ಲಿಸು, ನನಗೊಮ್ಮೆ 2 ಸೇನೆಗಳು ನೋಡಬೇಕು ಅಂತ. ಕೌರವ ಸೇನೆಯನ್ನು ಕಂಡಾಗ ಅಶ್ವತ್ಥಿಗೆ ಕೈಕಾಲು ನಡುಗ್ತದೆ, ಅಲ್ಲಲ್ಲ ಅರ್ಜುನಿಗೆ ಕೈಕಾಲು ನಡುಗ್ತದೆ. ಕೈಕಾಲು ನಡಗಿದ ಅಶ್ವತ್ಥ ಪ್ರಶ್ನೆ ಮಾಡ್ತಾರೆ ಕೃಷ್ಣನಿಗೆ, ಕೃಷ್ಣ ನಾನೇನು ಮಾಡಬೇಕು? ಎದುರುಗಡೆ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಬಾವ, ಅಣ್ಣ, ತಮ್ಮ, ಯಾರನ್ನು ಕೊಲ್ಲಿ ಒಂದು ಕುರ್ಚಿಗಾಗಿ, ಅಧಿಕಾರದ ಕುರ್ಚಿಗಾಗಿ ನನ್ನ ಸಾಧ್ಯ ಇಲ್ಲ ಅಂಥೇಳಿ ಶಸ್ತ್ರ ಸನ್ಯಾಸ ಮಾಡ್ತಾನೆ. ರಥನದಿಳಿದ ಅರ್ಜುನ ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗಿಡ್ತಾನೆ. ನನ್ನ ಕೈ ಕಾಲು ನಡುಗ್ತಾ ಇದೆ, ನನ್ನ ಅಂಗೈಯಲ್ಲಿ ಬೆವರಿದೆ, ಅದು ಹೆಂಚಾತೆ, ಅಂಗೈಯಲ್ಲಿ ಬೆವರಿದೆ, ನನಗೆ ಬಿಲ್ಲು ಹಿಡಿಲಿಕ್ಕೆ ಆಗುವುದಿಲ್ಲ ಕೃಷ್ಣ ಅಂತ ಅಶ್ವತ್ಥ ಕೃಷ್ಣನಿಗೆ ಹೇಳ್ತಾನೆ. 700 ಶ್ಲೋಕಗಳ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ನಿಮಿಷಾರ್ಧದಲ್ಲಿ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್, ಅರ್ಜುನಿಗೆ ಬೋಧನೆ ಮಾಡ್ತಾನೆ. 700 ಶ್ಲೋಕ ಇದೆ ಆ ಭಗವದ್ಗೀತೆಯಲ್ಲಿ. ಈಗ ಹೇಗೆ ನಾವು ಮೊಬೈಲ್ ತೆಗೆದುಕೊಳ್ಳಿ ಯೂಟ್ಯೂಬ್ನಲ್ಲಿ ಎಲ್ಲೋ ಬರುವ ಹಾಗೆ ತಕ್ಷಣ ಬರ್ತದೆ, ಅದು ಯಾಕೆಂದರೆ ಪ್ರಶ್ನೆ ಮಾಡಲಿಕ್ಕಿಲ್ಲ, ಅದು ಹಾಗೆ. 700 ಶ್ಲೋಕಗಳನ್ನು ಓದಿದ ನನಗೆ ಎಲ್ಲವೂ ಅರ್ಥ ಆಗಿದೆ, ಆದರೆ ಅಶ್ವತ್ಥಿಗೆ ಅರ್ಥವೇ ಆಗಲಿಲ್ಲ. ಅಲ್ಲ, ಅಶ್ವತ್ಥ ಕೃಷ್ಣನಾಗಿ ಮಾಡಿದ ಪಾತ್ರದ ಅಶ್ವತ್ಥಿಗೆ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗಲಿಲ್ಲ ಕೃಷ್ಣ ಅಂತ ಅಶ್ವತ್ಥ ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ. ಆಗ ಕೃಷ್ಣ ವಿಶ್ವರೂಪ ದರ್ಶನವನ್ನು ಅಶ್ವತ್ಥಿಗೆ ಅಲ್ಲ, ಕೃಷ್ಣನಿಗೆ, ಅರ್ಜುನನಿಗೆ ಮಾಡ್ತಾನೆ. ಇದನ್ನು ನೋಡಿದ ಅಶ್ವತ್ಥಿಗೆ ಅಲ್ಲ, ಅರ್ಜುನನಿಗೆ ಒಂದು ಜ್ಞಾನೋದಯ ಆಗ್ತದೆ. ಅವನಿಗೆ ಸಂತೋಷವೋ, ಅಚ್ಚರಿಯೋ, ಭಯವೋ, ಕುತೂಹಲವೋ, ಏನು ಹೇಳಲಿಕ್ಕೆ ಆಗದ ಒಂದು ಭಾವನೆ ಅವನಿಗೆ ನಿರ್ಮಾಣ ಆಗ್ತದೆ. ನಮಗೂ ಕೆಲಸ ಹಾಗಾಗ್ತದೆ. ಲಾಟ್ರಿ ಟಿಕೆಟನ್ನು
ಬಸ್ಸಿನಲ್ಲಿ ಕುಳಿತು ಬರ್ತಾ ಇದ್ದಾಗ ಆ ಟಿಕೆಟ್ ಮಾರುವ ಪುಟ್ಟ ಬಾಲಕನ ಮೇಲೆ ಕರುಣೆ ತೋರಿ ಖರೀದಿ ಮಾಡಿದ ಕೇರಳ ರಾಜ್ಯ ಲಾಟ್ರಿಗೆ 40 ಕೋಟಿ ರೂಪಾಯಿ ಬಹುಮಾನ ಬಂದರೆ ಹೇಗೆ ಆದೀತು ನಮಗೆ, ಹಾಗೆ ಅಶ್ವತ್ಥಗೆ ಆ ದಿವಸ ಆಗ್ತದೆ. ಸಖೇದ ಆಶ್ಚರ್ಯ, ಇದೇನು ರೂಪ ಅಂತೇಳಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ, ಇದು ಎಂಥದ್ದು? ಆಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಾನೇ ನಾನು, ಈ ವಿಶ್ವವೇ ನಾನು, ನದಿಗಳಲ್ಲಿ ಗಂಗೆ ನಾನು, ಪರ್ವತಗಳಲ್ಲಿ ಮೇರು ಪರ್ವತ ನಾನು, ಮೃಗಗಳಲ್ಲಿ 4 ಕಾಲ ಮೃಗಗಳಲ್ಲಿ ಹಸು ನಾನು, ಗೋವು ನಾನು, ಪ್ರಪಂಚದ ಅತ್ಯಂತ ಸುವಸ್ತುವಲ್ಲಿ ಒಂದಾದ ಹಾಲು ನಾನು, ಮರಗಳಲ್ಲಿ ಅಶ್ವತ್ಥ ನಾನು ಅಂತ ಹೇಳ್ತಾನೆ. ನಾನು ಇವತ್ತು ಈ ಅಶ್ವತ್ಥನನ್ನು ಅದಕ್ಕೆ ಹೋಲಿಕೆ ಮಾಡ್ತೇನೆ. ಅಶ್ವತ್ಥ ಯಕ್ಷಗಾನದಲ್ಲಿ ಕಟ್ಟುವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಕಟ್ಟುವೇಷ ಅಂದರೆ ಯಾವುದು ಹೇಳಿದರೆ, ನಮ್ಮ ಮೂಲ ಪನ್ನಡಿ ಮಕ್ಕಳಿಗೆ ಗೊತ್ತುಂಟು ಅದೇ. ಕಟ್ಟುವೇಷ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಕಟ್ಟೇಸ ನಾನು ನೋಡಿದ್ದೇನೆ. ಅಶ್ವತ್ಥ ಸ್ತ್ರೀವೇಷ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅಶ್ವತ್ಥ ಅಭಿಮನ್ಯು ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಶ್ವತ್ಥ ಬಬ್ರುವಾಹನ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಅಶ್ವತ್ಥ ವಿಷ್ಣು, ಬ್ರಹ್ಮ, ಈಶ್ವರ, ದೇವಿ, ಮಹಿಷಾಸುರ ನೋಡಲಿಲ್ಲ. ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಮಹಿಷಾಸುರ ಮಾಡಿದ್ದಾರೆ. ಒಂದು ರಂಗಕ್ಕೆ ಯಾವುದು ಅಗತ್ಯ ಇದೆ ಅದನ್ನು ಮಾಡಬಲ್ಲಂತ ಒಬ್ಬ ಅಭಿಜಾತ ಕಲಾವಿದ ಆತ ಅಶ್ವತ್ಥ. ಯಕ್ಷಗಾನ ಮೇಳದಲ್ಲಿ ಯಜಮಾನ ಮರ್ಯಾದೆ ಉಳಿಸುವ ಕಲಾವಿದ ಆತ ಅಶ್ವತ್ಥ. ಗೋವಿಂದ ಭಟ್ರಿಗೆ ಕೂರಿಸಿ, ಗೋವಿಂದ ಭಟ್ರು ಒಂಜಿ ಕಟ್ಟೆಸ ಬಾಡ್ಲೆ ನಿನ್ನ ಮೇಳನೀಯ ಅಂತೇಳಿ ಬಿಸಾಡಿ ಇದ್ಕೊಂಡು ಹೋದಾರ. ಸುಂದರರಾಯರೇ ಒಂಜಿ ಏಸು ಆವಡಿತನತ್ತೆ ಇತ್ತೆ ಎಂಜಿನ ಆಸೆಗಾರನ ಆಸೆ ಜನಜ್ಜತೆ ಆಸೆ ಈ ಬಣ್ಣ ಮಲ್ಪು ಅಂತ ಹೇಳ್ತಿದ್ರು. ಆದರೆ ಅಶ್ವತ್ಥ ಹಾಗೆ ಮಾಡಲಿಲ್ಲ. ಅವೆಲ್ಲದಕ್ಕೂ ಸೈ ಸಂಬಾರ ಮೈದಾ ಹುಡಿ ಇದ್ದಾಗೆ ಅದರಲ್ಲಿ ಎಲ್ಲವೂ ಮಾಡಲಿಕ್ಕಾಗ್ತದೆ. ಮೈದಾ ಹುಡಿಯಲ್ಲಿ ಅದು ಹೆಂಗಸರು ಹೇಳಬೇಕು. ಮೈದಾ ಹುಡಿ ಎಲ್ಲವೂ ಮಾಡಲಿಕ್ಕಾಗ್ತದೆ. ತರಕಾರಿಗಳಲ್ಲಿ ತೊಂಡೆಕಾಯಿ ಇದ್ದ ಹಾಗೆ ಎಲ್ಲವೂ ಮಾಡಲಿಕ್ಕಾಗ್ತದೆ. ತೊಂಡೆಕಾಯಿ ಪಾಯಸ ಕೂಡ ಮಾಡಲಿಕ್ಕಾಗ್ತದೆ. ನಾನು ಊಟ ಮಾಡಿದ್ದೇನೆ. ಹೊಸಂಗಲ್ಲಿ ನಾನು ಊಟ ಮಾಡಿದ್ದೇನೆ. ತೊಂಡೆಕಾಯಿ ಪಾಯಸ ನಾನು ಊಟ ಮಾಡಿದ್ದೇನೆ. ತರಕಾರಿಯಲ್ಲಿ ತೊಂಡೆಕಾಯಿ ಇದ್ದ ಹಾಗೆ, ನೀರು, ನದಿಯಲ್ಲಿ ಗಂಗೆ, ಪ್ರಾಣಿಗಳಲ್ಲಿ ಗೋವು, ಆ ರೀತಿ ಎಲ್ಲವೂ ಆಗಬಲ್ಲ, ಎಲ್ಲವೂ ಮಾಡಬಲ್ಲ ಅಶ್ವತ್ಥಿಗೆ ನಾನು ಶಿರಬಾಗಿ ವಂದನೆ ಸಲ್ಲಿಕೆ ಮಾಡಿದೆ. ಒಬ್ಬ ಯಕ್ಷ ಕಲಾಭಿಮಾನಿಯಾಗಿ ನಾನು ಬಂದಗಳು ಗುಟ್ಟಿನಲ್ಲಿ ಕೇಳಿದೆ ಅವರಿಗೆ, ಈರಿಗೊಟ್ಟು ಏತು ಯಕ್ಷಗಾನ ವಿದ್ಯಾರ್ಥಿನ ಕುಳ್ಳೇರು ಅಂತ ಕೇಳಿದೆ. 183 ಅಣ್ಣೇರೆ ಅಂತ ಹೇಳಿದರು ಅವರು. 183 ಶಿಷ್ಯರಿದ್ದಾರೆ ಅವರಿಗೆ. 183. ಅದರಲ್ಲಿ ನನ್ನದೊಂದು ಸ್ವಾರ್ಥ ಇದೆ. 183 ಶಿಷ್ಯರಲ್ಲಿ ನನ್ನ ಮಕ್ಕಳು 47 ಮಂದಿ ಅವರು ಶಿಷ್ಯರಿದ್ದಾರೆ. ನನ್ನ ಶಾಲೆ 47 ಮಂದಿ ಶಿಷ್ಯರಿದ್ದಾರೆ. ರವಿಯಣ್ಣ, ಈಗ ಸ್ವಲ್ಪ ನನಗೆ ಹೆದರಿಕೆ ಶುರುವಾಗಿದೆ. ಈಗ ಸ್ವಲ್ಪ ಹೆದರಿಕೆ, ನೀರಿನ ಸೆಕೆಂಡ್ 38 ಈಗ ನನಗೆ ಸ್ವಲ್ಪ ಭಯ ಆಗಿದೆ. ಆ 48ರಲ್ಲಿ ಕೆಲವು ಜನ ಇಲ್ಲಿಗೆ ಬರ್ತಾರೆ, ಪುಣ್ಯಕೋಟಿಯ ಜನ ಕಡಿಮೆ ಆಗ್ತದೆ. ಅಂಜೆ ಮಲ್ಪಡೆ ನೀರು ಕೈ ಮುಗಿದು ವಿನಂತಿ ಉಂಟು. ಒಳ್ಳೆಯದಾಗಲಿ. ಅಶ್ವತ್ಥ ಆರಂಭ ಮಾಡಿದ ಈ ಪಾಂಚಜನ್ಯ ಅದು ಯಕ್ಷಗಾನ ರಂಗದ ಉದ್ದಕ್ಕೂ ಮೊಳಗಲಿ. ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಕಲಾವಿದನೊಬ್ಬನಿಗೆ ಸನ್ಮಾನ ಮಾಡುವಾಗ, ಸನ್ಮಾನ ಭಾಷಣ ಮಾಡುವವನು ಅಲ್ಲ, ಇಂಜಿನಿಯರ್ ಸನ್ಮಾನ ಭಾಷಣಗೂ ಅಭಿನಂದನಾ ಭಾಷಣ ಮಾಡುವ ಭಾಷಣಕಾರ ನೀನು ಯಾರ ಕೈಯಲ್ಲಿ ಕಲಿತದ್ದು ಅಂತ ಕೇಳಿದಾಗ ನಾನು ಅಶ್ವತ್ಥರ ಕೈಯಲ್ಲಿ ಕಲಿತದ್ದು ಅಂತ ಹೇಳುವ ಸ್ಥಿತಿ ನಿರ್ಮಾಣ ಆಗಲಿ. ಅಶ್ವತ್ಥರನ್ನ ಯಕ್ಷಗಾನ ತರಬೇತಿ ಒಂದು ಎಲ್ಲರೂ ಕೂಡ ಅವರು ಯಕ್ಷಗಾನ ರಂಗದಲ್ಲಿ ಅದ್ವಿತೀಯ ಕಲಾವಿದರಾಗಿ ಬೆಳಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನಗೊಂದು ಸುವರ್ಣಾವಕಾಶವನ್ನು ಒದಗಿಸಿಕೊಟ್ರು ಅಶ್ವತ್ಥ. ಮೂಜಿ ಗಂಟೆ ಉಂತಾವಡ ಅನ್ನೇರು ಅಂತ ಹೇಳಿದ್ದಾರೆ ಅವರು.
ಅಣ್ಣೇರ ಮೂಜು ಗಂಟೆ ಉಂತಾಡು ಅಂತ ಹೇಳಿದ್ದಾರೆ. ನನಗೊಂದು ಸದಾವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳುವಂಥದ್ದು. ನಾನು ಸಾರ್ವಜನಿಕ ಜೀವನದಲ್ಲಿ ಸಾವಿರಾರು ಸಭೆಗಳ ಅಧ್ಯಕ್ಷತೆ ವಹಿಸಿಕೊಂಡಿರ್ಬೋದು, ಆದರೆ ನನಗೆ ಮನಸ್ಸಿಗೆ ಸಂತೋಷ ಕೊಟ್ಟ ಸಭಾಧ್ಯಕ್ಷತೆ ಇದು ಮಾತ್ರ. ಅದ್ಭುತ ಬಾಲಕನೊಬ್ಬ ಆರಂಭ ಮಾಡುವ ಈ ಪಾಂಚಜನ್ಯದ ಸಭಾ ಕಾರ್ಯಕ್ಕೆ ನನ್ನನ್ನು ನೀವು ಅಧ್ಯಕ್ಷ ಮಾಡಿರಲ್ಲ ಅಶ್ವತ್ಥರೇ, ನಾನು ನಿಮಗೆ ಧನ್ಯವಾದ ಸಲ್ಲಿಕೆ ಮಾಡ್ತೇನೆ. ನಾನು ಅತ್ಯಂತ ಪ್ರೀತಿ ಪಡುವ ಕ್ಷೇತ್ರ ಅದು ಯಕ್ಷಗಾನ. ನನ್ನ ಮನೆ ಹೇಗೆ ಇವತ್ತು ಅಶ್ವತ್ಥರ ಮನೆ ಯಕ್ಷಗಾನದ ಮನೆಯಾಗಿದೆಯೋ ಹಾಗೆ ನನ್ನ ಮನೆಯು ಯಕ್ಷಗಾನದ ಮನೆ. ಗೊತ್ತುಂಡೆ ಮೂಲ ಪಣ್ಕಣ 52ನೇ ಇಸ್ವಿಯಿಂದ 57ನೇ ಇಸ್ವಿವರೆಗೆ ಕಟಿಯಲ್ಲಿ ಮಾಡಿ ನಡೆಸುವುದು ನನ್ನ ಅಪ್ಪ. ಗೊತ್ತು ನೀರೈ? ಹಾಂ, ವರೆಗೊತ್ತಿದ್ದೇವೆ ಅವು ಗೊತ್ತು ಜಾರಿ. ಆಗ ಕಟೀಲು ಮೇಳದ ಆಟಕ್ಕೆ ಒಂದು ತಿರುಗಾಟದಲ್ಲಿ ಸಿಗ್ತಾ ಇದ್ದ ಆಟಗಳು 130 ಪಾಠ ತಿರುಗಾಟ ಆಡಾಂಡ. ಏನು ಮಾಡಬೇಕು ಒಂದು ಯೋಚನೆ ಮಾಡಿ ಜೋಡಾಟದ ಕಾಲ ಒಂದಿತ್ತು. ಆಳ್ವೆರೆ ಜೋಡಾಟದ ಕಾಲ ಒಂದಿತ್ತು. ಕಟೀಲು ಮೇಳಕ್ಕೂ ಕೂಡ್ಲು ಮೇಳಕ್ಕೂ ಜೋಡಾಟ, ಕಟೀಲು ಮೇಳಕ್ಕೂ ಧರ್ಮಸ್ಥಳ ಮೇಳಕ್ಕೂ ಜೋಡಾಟ, ಕಟೀಲು ಕೂಡ್ಲು ಧರ್ಮಸ್ಥಳ ಮೇಳಕ್ಕೆ ಜೋಡಾಟ ಕೂಡಾಟ. ಈ ರೀತಿ ಮಾಡೋ ಮೂಲಕ ಕಟೀಲು ಮೇಳವನ್ನು 5 ವರ್ಷದಲ್ಲಿ ವರ್ಷಕ್ಕೆ 180 ಕ್ಯಾಂಪ್ ಸಿಗುವ ಹಾಗೆ ಮಾಡಿದವರು ನನ್ನ ಅಪ್ಪ. ಆದ ಕಾರಣ ನನ್ನ ಮನೆ ಅದು ಯಕ್ಷಗಾನ ಮನೆ. ವೇದ ಸಭೆಯಲ್ಲಿ ಕೂತು ನಾನು ನನ್ನ ಅಪ್ಪ ಅಂತ ಹೇಳಬಾರ್ದು ಇದೆ, ಆದರೆ ಗೊತ್ತಾಗಲಿ ಅಂತ ಮಾತು ನಾನು ಇವತ್ತು ಹೇಳಿದ್ದಟ್ಟೆ. ನನ್ನ ಯಕ್ಷಗಾನ ಮನೆ ಇವತ್ತು ಅಶ್ವತ್ಥನ ಮನೆ ಯಕ್ಷಗಾನ ಮನೆಯಾಗಿದೆ. ಅಶ್ವತ್ಥನ ಮನೆ ಯಕ್ಷಗಾನ ಮನೆಯಾಗಿದೆ. ಈ ಯಕ್ಷಗಾನ ಮನೆ ನಿಜ ಅರ್ಥದಲ್ಲಿ 100 ಕಾಲ ಬಾಳಲಿ. ಇವತ್ತು ಪ್ರಾಯ 31 ವರ್ಷ ಅಶ್ವತ್ಥಿಗೆ. ಭಟ್ರು ಆಶೀರ್ವಾದ ಮಾಡಿದ್ದಾರೆ, ಸುಘೋಷ ಅಂತ ಹೆಸರಿಡಬೇಕು ಅಂತ. ಸುಘೋಷಯ ಅಂದರೆ ಇಲ್ಲಿಂದ ಹೊರಟ ಘೋಷ ಅದು ಒಳ್ಳೆಯ ಘೋಷವಾಗಲಿ, ವಿಶ್ವದಾದ್ಯಂತ ತುಂಬಲಿ ಅಂತ ಸುಘೋಷಯ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರು. ಇಲ್ಲಿನ ಹೊರಟ ಘೋಷ ಅದು ಸುಘೋಷ ಆಗಲಿ, ಒಳ್ಳೆಯ ಧ್ವನಿ ಆಗಲಿ, ಒಳ್ಳೆಯ ಸ್ವರವಾಗಲಿ, ಒಳ್ಳೆಯ ಯಕ್ಷಗಾನದ ಶಬ್ದವಾಗಲಿ ಅಂತ ಅರ್ಥ. ಈ ಸುಘೋಷ ಅಂತ ಅವರು ಹೆಸರಿಟ್ಟಿದ್ದಾರೆ ಈ ಕೇಂದ್ರಕ್ಕೆ. ಅಶ್ವತ್ಥನ ಹೆಸರು ಪಾಂಚಜನ್ಯ, ಭಟ್ರ ಹೆಸರು ಸುಘೋಷ. ಈ ಪಾಂಚಜನ್ಯದ ಝೇಂಕಾರ ಅದು ಯಾಕೆ ಝೇಂಕಾರ ಬ್ರಹ್ಮಣ್ಯ ಅದು ಠೇಂಕಾರನ ಒಂದು ಹೇದೇವ ಝೇಂಕಾರ ಅವಂಚ ಯಕ್ಷಗಾನಗೆಲ್ಲ ಶಬ್ದ ಉಂಟು. ಆ ಶಬ್ದಡೇ ಪನೋಡು ಸಿಂಜಿನೇ ಅವೇ ಸಿಂಜಿನೇ ಝೇಂಕಾರ. ಇವತ್ತು ಪಾಂಚಜನ್ಯದ ಯಕ್ಷಗಾನ ಕಲಾಕೇಂದ್ರದಲ್ಲಿ ಆದಂಥ ಸಿಂಜಿನಿಯ ಝೇಂಕಾರ ಅದು ಪರಶುರಾಮ ನಕ್ಷತ್ರ ಉದ್ದಕ್ಕೂ ಮೊಳಗಲಿ, ಎಲ್ಲ ಮನಕ್ಕೂ ಕೇಳಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ನಮ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕೃಷ್ಣ ಅರ್ಜುನರ ಸಂಭಾಷಣೆಯನ್ನು ವಿವರಿಸುತ್ತಾ ಅಶ್ವಥ್ ಸರ್ ಇವರ ಪ್ರತಿಭೆಯನ್ನು ವಿವರಿಸಿದ ಟಿ ರಾಜಾರಾಮ್ ಭಟ್ ಸರ್ ಇವರಿಗೆ ಧನ್ಯವಾದಗಳು. ಇಂದು ನಮ್ಮ ಪಾಂಚಜನ್ಯ ಯಕ್ಷನಾಟ್ಯಾಲಯಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ 4 ಜನ ಸಣ್ಣ ಮಕ್ಕಳಿಗೆ ಶಮವಸ್ತ್ರವನ್ನು ನೀಡಿ ಈಗ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ನಮ್ಮ ಯಕ್ಷನಾಟ್ಯಾಲಯಕ್ಕೆ ಹೊಸದಾಗಿ ಸೇರ್ಪಡೆಯಾಗ್ತಾ ಇರುವಂತಹ ವಿದ್ಯಾರ್ಥಿಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯ ಅತಿಥಿಗಳಿಗೆ ನಮ್ಮ ಪಾಂಚಜನ್ಯ ಯಕ್ಷನಾಟ್ಯಾಲಯದ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಪಾಂಚಜನ್ಯ ಯಕ್ಷನಾಟ್ಯಾಲಯದ ಸಂಸ್ಥಾಪಕರಾದ ಅಶ್ವಥ್ ಸರ್ ಇವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅಶ್ವಥ್ ಸರ್ ಇವರಿಂದ
ಯಕ್ಷನಾಟ್ಯವನ್ನು ಕಲಿತು ಹಲವಾರು ಕಡೆ ಯಕ್ಷಗಾನವನ್ನು ಪ್ರದರ್ಶಿಸಿದಂತಹ ಅವರ ವಿದ್ಯಾರ್ಥಿಗಳು ಇಂದು ಸರ್ಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡುವುದಕ್ಕೆ ಇಚ್ಛಿಸುತ್ತಾರೆ. ಅವರನ್ನ ವೇದಿಕೆ ಕರೀತಾ ಇದ್ದೇನೆ. ರಕ್ಷಣ್, ಸಂದೇಶ್, ಮಿಥಿಲಾ ಹಾಗೂ ಎಲ್ಲ ಸರ್ನ ವಿದ್ಯಾರ್ಥಿಗಳು. ಆಗಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮದ ಕೊನೆಯ ಹಂತವಾದಂತಹ ಧನ್ಯವಾದ ಕಾರ್ಯಕ್ರಮ ಕಾರ್ತಿಕ್ ಇವರಿಂದ. ಓಂ ಶ್ರೀ ಗುರುಪ್ಯೋ ನಮಃ. ಪಾಂಚಜನ್ಯ ಯಕ್ಷನಾಟ್ಯಾಲಯ ಮಂಜನಾಡಿ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಬಯಸಿದಂಥ ಇಬ್ಬರು ವ್ಯಕ್ತಿಯನ್ನು ನಾವು ಮರ್ತಿದ್ದೇವೆ. ಅದು ಅಂದರೆ ಒಬ್ಬರು ಶ್ರೀ ಗುರುರಾಜ್ ಭಟ್ ಕೈರಂಗಳ, ಸದಸ್ಯರು ಯಕ್ಷಗಾನ ಅಕಾಡೆಮಿ ಕರ್ನಾಟಕ. ಇವರು ವೇದಿಕೆಯ ಒಂದು ಅಶ್ವಥ್ ಇವರಿಂದ ಗಣ್ಯರಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಸಹಕಾರ ನಮ್ಮ ಈ ಸಂಸ್ಥೆಗೆ ಯಾವಾಗಲೂ ಇರಲಿ ಅಂತ ಕೇಳಿಕೊಳ್ತಾ, ಅದೇ ರೀತಿ ಪುಂಡರೀಕಾಕ್ಷ ಕುಲಾಲ್ ಇವರು ಆಗಮಿಸಲಿಲ್ಲ. ಇವರ ಅನುಪಸ್ಥಿತಿಯ ಮೇರೆಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಜೋರಾದ ಕೈಚಪ್ಪಾಳೆ. ಅದೇ ರೀತಿ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಮಂಜನಾಡಿ ಇದರ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ಸುಬ್ರಹ್ಮಣ್ಯ ಭಟ್, ಅನುವಂಶಿಕ ಅರ್ಚಕರು ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜನಾಡಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ TG ರಾಜಾರಾಮ್ ಭಟ್, ಸಂಚಾಲಕರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ ಅತಿಥಿಗಳಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇವಳಕಟ್ಟಿ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಗಣ್ಯ ಅತಿಥಿಗಳಿದ್ದಾರೆ, ಶ್ರೀ ರಾಮದಾಸ್ ಆಳ್ವ ತೇವನಾಡುಗುತ್ತು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಗುಣಾವತಿ ಸುಲಾಯ ತೇವನಾಡುಗುತ್ತು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ 2 ಮಾಧ್ಯಮ ಮಿತ್ರರು ಇದ್ದಾರೆ. ಒಬ್ಬರು ಹೊಸಕುರಳ್ ಹಾಗೂ ಅಬ್ಬಕ್ಕ ಟಿವಿ. ಈ 2 ಸಂಸ್ಥೆಯ ಮಾಲಕರಿಗೂ ಹಾಗೂ ನಿರ್ವಾಹಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕೆಮರಾದಲ್ಲಿ ಸಹಕರಿಸಿರುವಂಥ ಹಾರ್ದಿಕ್ ಗಟ್ಟಿ ಕೂಡ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಧ್ವನಿಮುದ್ರಣವನ್ನು ಒದಗಿಸಿದಂತಹ ಗೀತಾ ಪ್ರೋ ಸೌಂಡ್ಸ್ ಗುರುಪುರ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಮಂಜನಾಡಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಎಲ್ಲ ನೆರೆದಿರುವಂಥ ಜನರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಜೈ ಶ್ರೀರಾಮ್.